ಮತ್ತು ಮೊಸರು ಕುಡಿಕೆ ಉತ್ಸವ ಸಮಿತಿ ಇದು ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನಾ ದಿನಾಚರಣೆ ಅಂಗವಾಗಿ ನಾಡಿದ್ದು 24ರಿಂದ 31ರವರೆಗೆ ವಿವಿಧ ಕಾರ್ಯಕ್ರಮಗಳಿರುತ್ತದೆ. ಈ ಕಾರ್ಯಕ್ರಮಗಳಲ್ಲಿ ಹಲವು ಸ್ಪರ್ಧೆಗಳು ಮತ್ತು ಶೋಭಾಯಾತ್ರೆ ಇದೆಲ್ಲ ಇರ್ತದೆ. ವಿಶ್ವ ಹಿಂದೂ ಪರಿಷತ್ತಿನ ಬಗ್ಗೆ ಒಂದು ನಿಮಿಷ ನಾನು ಹೇಳಿ ಹಿನ್ನೆಲೆಯನ್ನು ಹೇಳಿ ಬಿಟ್ಟು ಆಮೇಲೆ ಈ ಮೊಸರು ಕುಡಿಕೆ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಉತ್ಸವದ ರೂಪರೇಷೆ ಬಗ್ಗೆ ನಮಗೆ ತಿಳಿಸ್ತಾರೆ. ವಿಶ್ವ ಹಿಂದೂ ಪರಿಷತ್ತಿಗೆ 60 ವರ್ಷಗಳ ಒಂದು ಷಷ್ಠಿ ಅಬ್ದಿಯ ಸಂದರ್ಭದಲ್ಲಿ ನಾವಿದ್ದೀವಿ. 1964ರಲ್ಲಿ ಪ್ರಾರಂಭವಾದಂಥ ವಿಶ್ವ ಹಿಂದೂ ಪರಿಷತ್ತು ಇವತ್ತು 2024ಕ್ಕೆ ಈ ವರ್ಷ ಷಷ್ಠಿ ಪೂರ್ತಿಯನ್ನು ಆಚರಣೆ ಮಾಡ್ತಾ ಇದೆ. ಅಷ್ಟಮಿಯಂದೇ ಪ್ರಾರಂಭವಾಗಿದ್ದು ವಿಶ್ವ ಹಿಂದೂ ಪರಿಷತ್. ಆದ್ರಿಂದ ನಾಡಿದ್ದು 26ನೇ ತಾರೀಕಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಇದು 60 ವರ್ಷವನ್ನ ಪೂರೈಸ್ತಾ ಇದೆ ವಿಶ್ವ ಹಿಂದೂ ಪರಿಷತ್. ಈ ಸಂಘಟನೆಯ 60 ವರ್ಷದ ಷಷ್ಠಿ ಕಾರ್ಯಕ್ರಮಗಳ ಅಂಗವಾಗಿ ವಿವಿಧ ರೀತಿಯಲ್ಲಿ ದೇಶಾದ್ಯಂತ ಮತ್ತು ಪ್ರಪಂಚದ ಒಂದು 40 ರಾಷ್ಟ್ರಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಈ ಸಂಭ್ರಮವನ್ನು ಆಚರಿಸ್ತಾ ಇದೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಸಾಧಾರಣ 6 ಲಕ್ಷ ಚಿಲ್ಲರೆ ಗ್ರಾಮಗಳಲ್ಲಿ ನಮ್ಮ ಉದ್ದೇಶದ ಪ್ರಕಾರ ಒಂದು 50,000 ಗ್ರಾಮಗಳನ್ನು ನಮ್ಮ ವಿಶ್ವ ಹಿಂದೂ ಪರಿಷತ್ ಈಗಾಗಲೇ ತಲುಪಿದೆ. ಷಷ್ಠಿಯ ಸಂದರ್ಭದಲ್ಲಿ ನಾವು ಅದನ್ನು ಇನ್ನೂ ವಿಸ್ತರಿಸಿ ಈ ವರ್ಷ ಮುಗಿಯೋದ್ರೊಳಗೆ 60,000 ಗ್ರಾಮಗಳನ್ನು ಅಂದರೆ 10,000 ಹೆಚ್ಚುವರಿ ಗ್ರಾಮಗಳನ್ನು ನಾವು ತಲುಪ್ತಾ ಇದ್ದೀವಿ. ನಮ್ಮ ಗ್ರಾಮಗಳಲ್ಲಿ ನಮ್ಮ ಘಟಕಗಳು ವಿಶ್ವ ಹಿಂದೂ ಪರಿಷತ್ ದೇಶಾದ್ಯಂತ. ಈ ಸಂದರ್ಭದಲ್ಲಿ ಮೊಸರು ಕುಡಿಕೆ ಉತ್ಸವ ಮತ್ತು ಇತರ ಎಲ್ಲ ರೀತಿಯ ಉತ್ಸವಗಳನ್ನ ಷಷ್ಠಿ ಪೂರ್ತಿ ಉತ್ಸವಗಳು ಅಂತ ಹೇಳಿ ದೇಶಾದ್ಯಂತ ನಾವು ಪ್ರತಿ ಪ್ರಖಂಡ ಅಂದ್ರೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಭಾಷೆಯಲ್ಲಿ ಪ್ರತಿ ತಾಲೂಕುಗಳಲ್ಲಿ ದೇಶಾದ್ಯಂತ ದೇಶದ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಪುತ್ತೂರು ಜಿಲ್ಲೆ ಪುತ್ತೂರು ತಾಲೂಕಿನ ಕಾರ್ಯಕ್ರಮವಾಗಿ ಈ ನಮ್ಮ 24ರಿಂದ ಶುರುವಾಗಿ 31ರವರೆಗೆ ವಿವಿಧ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಇನ್ನು ಈ ಕಾರ್ಯಕ್ರಮದ ರೂಪುರೇಷೆಗಳನ್ನ ನಮ್ಮ ಉತ್ಸವ ಸಮಿತಿ ಈ ವರ್ಷದ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ನಮ್ಮೊಂದಿಗೆ ಇವರು ಕೃಷ್ಣವೇಣಿ ಮುಳಿ ಅವರಿದ್ದಾರೆ. ಹಾಗೂ ಈ ವರ್ಷದ ಉತ್ಸವ ಸಮಿತಿಯ ಸಂಚಾಲಕರಾಗಿ ಶ್ರೀ ಉಮೇಶ್ ನಾಯಕ್ ಅವರಿದ್ದಾರೆ. ಇವರು ಇದರ ಬಗ್ಗೆ ವಿವರವಾಗಿ ಕಾರ್ಯಕ್ರಮದ ವಿವರಗಳನ್ನ ನಿಮಗೆ ನೀಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಅನ್ನೋದು ಒಂದು ದೇಶವನ್ನ ಉಳಿಸಿ ಬೆಳೆಸಿ ನಮ್ಮ ಸನಾತನ ಪರಂಪರೆಯನ್ನ ಸಂಸ್ಕೃತಿಯನ್ನ ಆರೋಗ್ಯವನ್ನ ಎಲ್ಲವನ್ನ ವೃದ್ಧಿಸುವಂತಹ ಒಂದು ಶಕ್ತಿ ಇರುವಂತಹ ಅದೇ ರೀತಿ ಕಾರ್ಯವನ್ನು ನಡೆಸಬೇಕು ಅನ್ನುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹಮ್ಮಿರುವ ಒಂದು ಹಬ್ಬವೇ ನಮ್ಮ ಮೊಸರು ಕುಡಿಯುವಿಕೆ ಉತ್ಸವ ಹಬ್ಬ. ಯಾಕೆಂದ್ರೆ ನಾವು ವಿಶ್ವವನ್ನು ಕಟ್ಟಿ ಉಳಿಸುವ ನಿಟ್ಟಿನಲ್ಲಿ ಅದಕ್ಕೆ ಸರಿಯಾದಂತಹ ಸ್ಪರ್ಧೆಗಳನ್ನ ಶೋಭಾಯಾತ್ರೆಯನ್ನ ಈ ಸಲ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಏನಂದ್ರೆ ನಾವು ಹಸು ಹೇಗೆ ಮನೆಗೆ ಬಂದಾಗ ಅದರ ಜೊತೆಯಲ್ಲಿ ಕರು ಬರುತ್ತೋ ಅದೇ ರೀತಿ ತಾಯಂದ್ರನ್ನ ಕೇಂದ್ರವಾಗಿರಿಸಿ ಇಡೀ ಕುಟುಂಬವಾಗಿ ಈ ವಿಶ್ವ ಹಿಂದೂ ಪರಿಷತ್ತಿನ ಮೊಸರು ಕುಡಿಕೆ ಉತ್ಸವದಲ್ಲಿ ಭಾಗವಹಿಸಬೇಕು ಅನ್ನುವ ನಿಟ್ಟಿನಿಂದ ಹಮ್ಮಿಕೊಂಡಂತಹ ಒಂದು ಬೃಹತ್ ಹಬ್ಬವಾಗಿದೆ ಈ ವರ್ಷದ್ದು. ಅದೇ ರೀತಿ ನಿಮಗೆಲ್ಲರಿಗೂ ತಿಳಿದಿರುವಂತೆ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಯಾಗಿ 60 ವರ್ಷ ಕೂಡ ಆಯಿತು. ನಮ್ಮ ಮುಖ್ಯ ಉದ್ದೇಶ ಶ್ರೀಕೃಷ್ಣ ಬಾಲ್ಯದಲ್ಲಿ ಕುಟುಂಬ ಸಮೇತನಾಗಿ ಸಂತಸದಿಂದ ಇದ್ದರು. 15 ವರ್ಷದ ಅನಂತರಗಳಲ್ಲಿ ಅವನು ತುಂಬಾ ವ್ಯಾವಹಾರಿಕವಾಗಿ ಚಿಂತನೆ ಮಾಡಿದವನು. ಹಾಗಾಗಿ ನಮ್ಮ ಜೀವನವನ್ನು ರೂಪಿಸುವ ನಿಟ್ಟಿನಲ್ಲಿ ಸ್ಪರ್ಧೆಗಳನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಮಕ್ಕಳ ಜೊತೆಯಾಗಿ ಸಂಘಟನೆಯಲ್ಲಿ ಇದ್ದುಕೊಂಡು ಹಿಂದೂ ರಾಷ್ಟ್ರವನ್ನ ಬೆಳೆಸಬೇಕು ಅನ್ನುವ ನಿಟ್ಟಿನಲ್ಲಿ ಇಂತಹ ಸ್ಪರ್ಧೆಗಳನ್ನು ಇಟ್ಟಿದ್ದೇವೆ. ಮೊದಲನೇದಾಗಿ 25ನೇ ತಾರೀಕಿಗೆ 24ನೇ ತಾರೀಕಿಗೆ ಕಬಡ್ಡಿ ಪಂದ್ಯಾಟ ಇದೆ. ಅದರ ಕುರಿತಾಗಿ ಮುಂದೆ ದಾಮೋದರ ತಿಳಿಸ್ತಾರೆ. 25ನೇ ತಾರೀಕಿಗೆ ಶ್ರೀಕೃಷ್ಣ ವೇಷ ಇದೆ. ಮುಂದೆ 31ನೇ ತಾರೀಕಿಗೆ ಶೋಭಾಯಾತ್ರೆ, ಅದೇ ರೀತಿ ಹಲವಾರು ಸಾಂಸ್ಕೃತಿಕವಾಗಿ ಮಕ್ಕಳು ತೊಡಗಿಕೊಳ್ಳುವಂತಹ ಜೀವನ ಮೌಲ್ಯಯುತವಾದ ಸ್ಪರ್ಧೆಗಳನ್ನು ಜೊತೆಗೂಡಿಸಿದ್ದೇವೆ. 31ನೇ ತಾರೀಕಿಗೆ ಬೆಳಗ್ಗೆ 10:30 ಗಂಟೆಗೆ ಭಾರತ ಮಾತೆಯ ಚಿತ್ರ ಬಿಡಿಸುವ ಸ್ಪರ್ಧೆ, ಅದೇ ರೀತಿ ಸ್ಮರಣ ಶಕ್ತಿ ಪರೀಕ್ಷೆ. ಸ್ಮರಣೆ ಶಕ್ತಿ ಅಂದ್ರೆ ಹಲವಾರು ಒಳ್ಳೆಯ ಹಿಂದೂ ಧರ್ಮವನ್ನ ಚಿತ್ರಿಸುವಂತಹ ಸ್ಮರಣ ಶಕ್ತಿಗೆ ಯೋಗ್ಯವಾದಂತಹ ಸಾಮಾನುಗಳನ್ನು ಇಟ್ಟು ಮಾಡುವಂತಹ ಒಂದು ಸ್ಮರಣ ಶಕ್ತಿ. ಅದೇ ರೀತಿ ಅಡ್ಡಕಂಬ, ದೇಶಭಕ್ತಿ ಗೀತೆ, ಗುಂಡೆಸೆದ, ಭಗವದ್ಗೀತೆ ಪಾರಾಯಣ,
ಅಂದರೆ ಅದನ್ನ ಭಕ್ತಿ ಅಂದರೆ 12ನೇ ಅಧ್ಯಾಯದ 12 ಶ್ಲೋಕಗಳನ್ನು ಮಕ್ಕಳಿಗೆ ಬಾಯ್ಪಾಠವಾಗಿ ಹೇಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಭಗವದ್ಗೀತೆ ಕಂಠಪಾಠ ಸ್ಪರ್ಧೆಯನ್ನು, ಅದೇ ರೀತಿ ಮಹಿಳೆಯರನ್ನು ಒಗ್ಗೂಡಿಸಲಿಕ್ಕೆ ಹಗ್ಗ ಜಗ್ಗಾಟ ಸ್ಪರ್ಧೆ, ತದನಂತರದಲ್ಲಿ ಮಧ್ಯಾಹ್ನ ಮೇಲೆ ಶೋಭಾಯಾತ್ರೆ. ನಾವು ಆಂಜನೇಯ ಗುಡಿಯಿಂದ ಪ್ರಾರಂಭಗೊಂಡು ದೇವಸ್ಥಾನ, ಅದರ ನಂತರ ಮುಂದುವರಿಯುತ್ತೆ ದರ್ಬೆಯವರೆಗೆ. ಹಾಗಾಗಿ ಈ ಶೋಭಾಯಾತ್ರೆಯಲ್ಲೂ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು, ಕುಟುಂಬದವರು, ಮಹನೀಯರು ಎಲ್ಲರ ಜೊತೆಗೂಡಿ ಭಾಗವಹಿಸಬೇಕು ಅಂತ ಈ ಮೂಲಕವಾಗಿ ಎಲ್ಲರಲ್ಲಿ ಕೇಳ್ಬೋದು. 24ನೇ ತಾರೀಕಿನಂದು ಕಬಡ್ಡಿ ಪಂದ್ಯಾಟ ನಡೆಯುತ್ತೆ. ಕಬಡ್ಡಿ ಮುಕ್ತ ಕಬಡ್ಡಿ ಪಂದ್ಯಾಟ. ಇದರಲ್ಲಿ ಬೆಳಗ್ಗೆ ಸುಮಾರು ಪುತ್ತೂರು ತಾಲೂಕಿನ ಒಂದು 11 ಶಾಲೆಯ ವಿದ್ಯಾರ್ಥಿಗಳಿಂದ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಕಬಡ್ಡಿ ಪಂದ್ಯಾಟ ನಡೆಯುತ್ತಿದೆ. ಆನಂತರ ಮಧ್ಯಾಹ್ನ 2 ಗಂಟೆಯಿಂದ ಸುಮಾರು ರಾತ್ರಿ ಒಂದು 12-1 ಗಂಟೆ ತನಕ ಮುಕ್ತ ಕಬಡ್ಡಿ ಪಂದ್ಯಾಟ. ಜಿಲ್ಲೆಯ ಆಯ್ದ 7 ತಂಡಗಳು ಈ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸುತ್ತಿದೆ. ಈ ಕಬಡ್ಡಿ ಅಂಕಣದ ಉದ್ಘಾಟನೆಯನ್ನ ಶ್ರೀಯುತ ಅಶ್ವಿನ್ ರೈ, ಮಾಲಕರು ಹೋಟೆಲ್ ಅಶ್ವಿನಿ, ಇವರು ನಡೆಸಲಿಕ್ಕಿದ್ದಾರೆ. ಅದೇ ರೀತಿ ಸುಜೀಂದ್ರ ಹೋಗು, ಅಧ್ಯಕ್ಷರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಟಾರ, ಇವರು ಸಭಾಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಹಾಗೂ ಇನ್ನಿತರ ಅತಿಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಪ್ರಥಮ ಬಹುಮಾನವಾಗಿ 7,000 ಹಾಗೂ ದ್ವಿತೀಯ ಬಹುಮಾನ 5,000 ಮತ್ತೆ ತೃತೀಯ ಬಹುಮಾನ 3,000 ಮತ್ತೆ ಚತುರ್ಥ ಬಹುಮಾನವಾಗಿ 2,000. ಇದರ ಜೊತೆಗೆ ಟ್ರೋಫಿಯನ್ನು ಕೂಡ ನೀಡಲಿಕ್ಕಿದ್ದೇವೆ. ಆನಂತರ 25 ತಾರೀಕಿಗೆ ದಿವಂಗತ ನಿತಿನ್ ಕುಮಾರ್ ಗಿಡ್ಪಳ್ಳಿಯವರ ಸ್ಮರಣಾರ್ಥವಾಗಿ ಜಿಲ್ಲಾ ಮಟ್ಟದ ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಇದು ನಡೆಯಲಿಕ್ಕಿದೆ. ಇದರ ಉದ್ಘಾಟನೆಯನ್ನು ಡಾಕ್ಟರ್ ಸುಧಾ ಎಸ್ ರಾವ್, ಪ್ರಗತಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಇವರು ನೆರವೇರಿಸಲಿಕ್ಕಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಡಾಕ್ಟರ್ ಅನಿಲಾ ದೀಪಕ್ ಶೆಟ್ಟಿ, ಇವರು ಮುಖ್ಯ ಅತಿಥಿಯಾಗಿ ಆಗಮಿಸಲಿಕ್ಕಿದ್ದಾರೆ. ಇದರಲ್ಲಿ 4 ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿಕ್ಕಿದೆ. ಕಂದಕೃಷ್ಣ, ಬಾಲಕೃಷ್ಣ, ಕಿಶೋರ ಕೃಷ್ಣ ಮತ್ತೆ ರಾಧಾಕೃಷ್ಣ. 2 ರಿಂದ 4 ವರ್ಷದ ವಯೋಮಾನದ ಮಕ್ಕಳಿಗಾಗಿ ಕಂದಕೃಷ್ಣ, 4 ರಿಂದ 5 ವರ್ಷದ ವಯೋಮಾನದ ಮಕ್ಕಳಿಗಾಗಿ ಬಾಲಕೃಷ್ಣ, ಅದೇ ರೀತಿ 5 ರಿಂದ 9 ವರ್ಷದ ವಯೋಮಾನದ ಮಕ್ಕಳಿಗಾಗಿ ಕಿಶೋರ ಕೃಷ್ಣ ಮತ್ತೆ 10 ರಿಂದ 16 ವರ್ಷದ ಮಕ್ಕಳಿಗಾಗಿ ರಾಧಾಕೃಷ್ಣ ಸ್ಪರ್ಧೆ ನಡೆಯಲಿದೆ. ಮತ್ತೆ ವಿಶೇಷವಾಗಿ ಶಂಕನಾದ ಸ್ಪರ್ಧೆ ಕೂಡ ನಡೆಯಲಿಕ್ಕಿದೆ. ಇದರಲ್ಲಿ ವಿದ್ಯಾರ್ಥಿ ಅಂದರೆ 10ನೇ ತರಗತಿಯ ಒಳಗಿನವರಿಗೆ ಒಂದು ವಿಭಾಗ, ಅನಂತರ ಮುಕ್ತ ವಿಭಾಗ, ಸಾರ್ವಜನಿಕ ವಿಭಾಗ ಮತ್ತೆ 60 ವರ್ಷ ಮೇಲ್ಪಟ್ಟವರಿಗೆ ಒಂದು ವಿಭಾಗ, ಹಿರಿಯ ನಾಗರಿಕರಿಗಾಗಿ ಒಂದು ವಿಶೇಷವಾಗಿ ಈ ಸತಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗೂ ಅದೇ ರೀತಿಯಲ್ಲಿ ಭಾರತ ಮಾತೆಯ ಚಿತ್ರ ಬಿಡಿಸುವಂಥದ್ದು, ಸ್ಮರಣ ಶಕ್ತಿ ಪ್ರದರ್ಶನ ಸ್ಪರ್ಧೆ, ಅಡ್ಡಕಂಬ ಸ್ಪರ್ಧೆ, ದೇಶಭಕ್ತಿ ಗೀತೆ ಸ್ಪರ್ಧೆ, ಗುಂಡೆ ಸೆತ, ಭಗವದ್ಗೀತೆ ಕಂಠಪಾಠ, ಭಕ್ತಿಯೋಗ 12ನೇ ಅಧ್ಯಾಯದ 1 ರಿಂದ 12ನೇ ಶ್ಲೋಕಗಳು ಮತ್ತೆ ಮಡಿಕೆ ಹೊಡೆಯುವುದು, ಈ ರೀತಿಯ ಸ್ಪರ್ಧೆಗಳು ಕೂಡ ವಿನೂತನ ರೀತಿಯಲ್ಲಿ ನಡೆಯಲಿಕ್ಕಿದೆ. ಮತ್ತೆ ಮಹಿಳೆಯರಿಗಾಗಿ ವಿಶೇಷವಾಗಿ ಸಂಗೀತ ಕುರ್ಚಿ, ಮಡಿಕೆ ಹೊಡೆಯ ಸ್ಪರ್ಧೆ, ರಂಗವಲ್ಲಿ ಸ್ಪರ್ಧೆ, ಗುಂಡೆ ಸೆತ, ಈ ವಿಶೇಷ ಸ್ಪರ್ಧೆಗಳು ಕೂಡ ನಡೆಯಲಿಕ್ಕಿದೆ. ಮತ್ತೆ ಮಹಿಳೆಯರಿಗಾಗಿ ವಿಶೇಷವಾಗಿ ಹಗ್ಗ ಜಗ್ಗಾಟ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರಲ್ಲಿ ಪ್ರಥಮ ಬಹುಮಾನ 2,222 ಮತ್ತೆ ಶಾಶ್ವತ ಫಲಕ, ದ್ವಿತೀಯ ಬಹುಮಾನ 1,111 ಮತ್ತೆ ಫಲಕ, ಇದು ನಾವು ವಿಜೇತರಿಗೆ ನೀಡಲಿಕ್ಕಿದ್ದೇವೆ. ಅದೇ ರೀತಿ ಉದ್ದಕಂಬ ಸ್ಪರ್ಧೆ ನಡೆಯಲಿಕ್ಕಿದೆ. ಇದರ ವಿಜೇತರಿಗೆ 3,001 ರೂಪಾಯಿ ಹಾಗೂ ಫಲಕವನ್ನು ಕೂಡ ಅವರಿಗೆ ನೀಡಲಿಕ್ಕಿದ್ದೇವೆ. ಹಾಗೆ ಈ ಎಲ್ಲ ಇದರ ಜೊತೆಗೆ 31 ತಾರೀಕಿಗೆ ಈಗಾಗಲೇ ಹೇಳಿದ ಹಾಗೆ ಅಟ್ಟಿ ಮಡಿಕೆ ಹೊಡೆಯುವ ಸ್ಪರ್ಧೆ ಹಾಗೂ ಸಾಹಸ ಪ್ರದರ್ಶನ ಕೂಡ ನಡೆಯಲಿಕ್ಕಿದೆ. ವರ್ಷಂಪ್ರತಿ ಬಹಳ ವಿಜೃಂಭಣೆಯಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮ ಈ ಬಾರಿಯೂ 14ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಇರುವ ಕಾರಣ ಇನ್ನೂ ಹೆಚ್ಚಿನ ವಿಜೃಂಭಣೆಯನ್ನು ಕಾಣಲಿಕ್ಕಿದೆ. ಇದಕ್ಕೆ ಸಾರ್ವಜನಿಕರು ಹಾಗೂ ತಾವೆಲ್ಲ ಪತ್ರಕರ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಬೇಕಂತ ಹೇಳಿ ನಾನು ವಿನಂತಿಸ್ತಾ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶೋಭಾಯಾತ್ರೆಯಲ್ಲಿ ವಿಶೇಷವಾಗಿ ಈ ಸಲ 10 ತಂಡದ ಹತ್ತಿರವಾಗಿ ಬಹಳ ವಿಜೃಂಭಣೆಯಿಂದ ಕುಣಿತ ಭಜನಾ ತಂಡಗಳನ್ನು ಆಹ್ವಾನಿಸಿದ್ದೇವೆ. ಹಾಗಾಗಿ ಇದರಲ್ಲಿ ಮಕ್ಕಳು, ಕುವರಿಯರು, ಪುರುಷರು ಎಲ್ಲರ ಜೊತೆಗೂಡಿ ಒಂದು ಸಂಭ್ರಮದಿಂದ ಆಚರಿಸುವ ಶೋಭಾಯಾತ್ರೆ ಇದು. ಈ ವರ್ಷದ ಮಟ್ಟಿಗೆ ಹೇಳೋದಾದ್ರೆ ಇದೊಂದು ಸಂಘಟನೆಯನ್ನ ಒಟ್ಟುಗೂಡಿಸಿ ನಮ್ಮ ಹಿಂದೂ ರಾಷ್ಟ್ರವನ್ನ ಬಲವಾಗಿ ಕಟ್ಬಹುದು ಅಂತ ನನ್ನ ಒಂದು ಅಭಿಪ್ರಾಯ.
ಇದರ ಉದ್ದೇಶ ಇಷ್ಟೇ, ಬರೀ ಪ್ರಶಸ್ತಿಯನ್ನ ಗೆಲ್ಲುವಂಥದ್ದು ಮಾತ್ರವಲ್ಲ. ಈ ಶಂಖನಾದ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಶಂಖ ಊದುವುದನ್ನ ಅಭ್ಯಾಸ ಮಾಡಬೇಕು. ಮಕ್ಕಳಲ್ಲಿ ಆ ಒಂದು ಯೋಚನೆಗಳು ಬರಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಶಂಖನಾದ ಸ್ಪರ್ಧೆಯನ್ನು ಆಯೋಜಿಸಿರುವಂಥದ್ದು. ಅದೇ ರೀತಿಯಲ್ಲಿ ತಾಳನಾದ ಸ್ಪರ್ಧೆಯು ಕೂಡ ಇದೆ. ಯಾವ ಮನೆಯಲ್ಲಿ ತಾಳಗಳು ಶಬ್ದ ಆಗ್ತಾ ಇದೆ, ಯಾವ ಮನೆಯಲ್ಲಿ ತಾಳಗಳು ಶಬ್ದ ಆಗ್ತಾ ಇರ್ತದೆ, ಅಲ್ಲಿ ನೆಗೆಟಿವ್ ಎನರ್ಜಿಗಳು ಯಾವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪ್ರತಿ ಮನೆಗಳಲ್ಲಿ ತಾಳನಾದ ಸ್ಪರ್ಧೆ ಅಂದರೆ ತಾಳವನ್ನ ಬಾರಿಸುವಂಥದ್ದನ್ನ ಅಭ್ಯಾಸ ಮಾಡಬೇಕು ಅಂತ ಹೇಳೋ ಉದ್ದೇಶದಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಪರ್ಧೆಯನ್ನ ಇಟ್ಟಿರುವಂಥದ್ದು. ಈ ಸ್ಪರ್ಧೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಹಿಂದೂ ಬಂಧುಗಳು ಭಾಗವಹಿಸುವ ರೀತಿಯಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳಿಕೊಳ್ತಾ ಅದು ಶಂಖವನ್ನ ಊದುವಂಥದ್ದು ಜಾಸ್ತಿ ಹೊತ್ತು ಊದ್ತಾರೆ ಶಂಖವನ್ನ, ಮತ್ತು ಸರಿಯಾಗಿ ಊದ್ತಾರೆ. ಶಬ್ದಗಳದರಲ್ಲಿ ಕೆಲವೊಮ್ಮೆ ಸರಿ ಬರುವುದಿಲ್ಲ. ಶಂಖವನ್ನು ಸರಿಯಾಗಿ ಕ್ಲೀನ್ ಆಗಿ ಶಂಖದ ಶಬ್ದ ಬರಬೇಕು ಮತ್ತು ಹೆಚ್ಚು ಹೊತ್ತು ಶಂಖವನ್ನು ಊದುವಂಥದ್ದು. ಶಂಖ ಊದುವುದರಿಂದ ಬೇರೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ, ನಮಗೆ ಗೊತ್ತಿದೆ. ಅದೆಲ್ಲ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಶಂಖ ಊದುವಂಥದ್ದು. ಏಜ್ ಲಿಮಿಟ್ ಇದೆ. ಶಂಖನಾದ ಬೆಳಗಿನವರಿಗೆ ಒಂದು ವಿಭಾಗ, ಆಮೇಲೆ ಸಾರ್ವಜನಿಕರ ವಿಭಾಗ ಒಂದು, ಆಮೇಲೆ ಒಂದು ಹಿರಿಯ ನಾಗರಿಕರಿಗೆ ಅಂತ ಹೇಳಿ ಸ್ಪೆಷಲ್ ಆಗಿ. ಅದು ಏನಂದ್ರೆ ಕೆಲವರು ರಿಕ್ವೆಸ್ಟ್ ಮಾಡಿದ್ರು, ಹಿರಿಯ ನಾಗರಿಕರಿಗೆ ಕೇಳಿದ್ದಾರೆ, ನಮಗೆ ಸ್ಥಳದಲ್ಲಿ ಅವಕಾಶ ಉಂಟಾ ಶಂಖನಾದ ಮಾಡಲಿಕ್ಕೆ. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಅವರ ಮನೆಗಳಲ್ಲಿ ಅವರು ಶಂಖ ಊದ್ತಾ ಇರ್ತಾರೆ, ಅವರಿಗೆ ಅಭ್ಯಾಸ ಇರ್ತದೆ. ಹಾಗೆ ಹಿರಿಯ ನಾಗರಿಕರಿಗೆ ಅಂತ ಹೇಳಿ ಬೇರೆ ಹಾಗೇನಿಲ್ಲ. ಅಂದ್ರೆ ಈಗ ಕೆಲವರಿಗೆ ಅದು ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಮ್ಯಾಕ್ಸಿಮಮ್ ದೀರ್ಘವಾಗಿ ಯಾರು ಇದು ಮಾಡ್ತಾರೆ ಏಕಶ್ವಾಸದಲ್ಲಿ ಈಗ ನೀವು 1 ನಿಮಿಷ 2 ನಿಮಿಷ ಮಾಡೋದು ದೊಡ್ಡ ವಿಷಯ. ಶಂಖವನ್ನು ಊದುವುದುಂಟ, ಅದು ಸುಲಭ. ಕ್ಲಾರಿಟಿಯಲ್ಲಿ ಊದಬೇಕು. ಒಟ್ಟಾರೆ ಊದಿದ್ರೆ ಅದು ಶಂಖದ ಶಬ್ದವೇ ಬರಬೇಕು. ಪುತ್ತೂರಿನಲ್ಲಿ ನಾನು ನೋಡಿದ ಮಟ್ಟಿಗೆ ವೇದವ್ಯಾಸ ಕಾಮತ, ಇವರು ವೇದವ್ಯಾಸ ಇವರು ಮಾಜಿ ಪ್ರಿನ್ಸಿಪಾಲ್, ಅವರು 20 ಮಿನಿಟ್ ವಿಡಾದ ಊದಿದ್ದಾರೆ. ನಾನು ನೋಡಿದ್ದೆ ರಾಘವೇಂದ್ರ 20 ಮಿನಿಟ್, ಅದು ರೆಕಾರ್ಡ್ ಇರ್ಬೋದು, ದಾಖಲೆ ಇರ್ಬೋದು. ಯಾಕಂದ್ರೆ 20 ಮಿನಿಟ್ ಅವರು ಬಿಡಾದ ಊದಿದ್ದಾರೆ. ಯಾಕಂದ್ರೆ ನನಗೆ ಗೊತ್ತಿರುವ ಹಾಗೆ 4 ಮಿನಿಟ್ 5 ಮಿನಿಟ್ ಊದುದಂದ್ರೆ ದೊಡ್ಡ ವಿಷಯ. 20 ಮಿನಿಟ್ ಊದಿದ್ದಾರೆ, ದೊಡ್ಡ ದಾಖಲೆ. ಅದನ್ನ ಯಾರು ಪ್ರಚಾರ ಮಾಡಲಿಲ್ಲ. ರಾಘವೇಂದ್ರ ಮಠದಲ್ಲಿ ಅವರು ವಿಶೇಷ ಪೂಜೆ ಎಲ್ಲ ಇದ್ರೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತವರು ಅಂದ್ರೆ ಒಬ್ರು ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷೆ ಶ್ರೀಮತಿ ಕೃಷ್ಣವೇಣಿ ಮುಳಿಯ, ಆಮೇಲೆ ಉತ್ಸವ ಸಮಿತಿಯ ಸಂಚಾಲಕರು ಉಮೇಶ್ ನಾಯಕ್ ಅವರು, ಆಮೇಲೆ ನಮ್ಮ ಪ್ರಭಾವತಿ ಅವರು, ಆಮೇಲೆ ನಮ್ಮ ಪುತ್ತೂರು ನಗರದ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರು ದಾಮೋದರ್ ಪಾಟೀಲ್ ಅವರು, ನಾನು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ, ಆಮೇಲೆ ವಿಶ್ವ ಹಿಂದೂ ಪರಿಷತ್ನ ನಮ್ಮ ಜಿಲ್ಲಾ ಸಹ ಕಾರ್ಯದರ್ಶಿ ಶ್ರೀಧರ್ ತೆಂಗಿಲ್ ಉಪಸ್ಥಿತರಿದ್ದಾರೆ, ಮತ್ತು ಜಗದೀಶ್ ನಾಯಕ್ ನಮ್ಮ ಉತ್ಸವ ಸಮಿತಿಯ ಕಾರ್ಯದರ್ಶಿ ಅವರು ಉಪಸ್ಥಿತರಿದ್ದಾರೆ, ಮತ್ತು ನಮ್ಮ ಶರವತಿ ಅವರಿದ್ದಾರೆ, ಅವರು ನಮ್ಮ ಉತ್ಸವ ಸಮಿತಿಯಲ್ಲಿ ಸಹ ಕಾರ್ಯದರ್ಶಿ ಆಗಿದ್ದಾರೆ, ಮತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ನಲ್ಲಿ ಕೂಡ ಜವಾಬ್ದಾರಿಯಲ್ಲಿದ್ದಾರೆ. ಮಾಲಿಕೇಶ್ವರಾಯ ನಮಃ. ವಿಶೇಷವಾಗಿ ಮಕ್ಕಳಿಗೆ ಮೊಸರು ಕುಡಿಕೆ ಉತ್ಸವ ಸಮಿತಿ ವತಿಯಿಂದ ಶ್ರೀಕೃಷ್ಣ ಮುದ್ದುಕೃಷ್ಣ ಸ್ಪರ್ಧೆಯನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ 2 ವರ್ಷದ ಮಕ್ಕಳಿಗೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕ, ಬೆಳ್ಳಿಯ ಪದಕ ಹಾಗೆ ಕಂಚಿನ ಪದಕವನ್ನು ನೀಡಲಾಗುವುದು. ಅದರ ಜೊತೆಗೆ 2 ರಿಂದ 4 ವರ್ಷದ ಮಕ್ಕಳಿಗೆ ಕಂದಕೃಷ್ಣ, 4 ರಿಂದ 5 ವರ್ಷದ ಮಕ್ಕಳಿಗೆ ಬಾಲಕೃಷ್ಣ ಹಾಗೂ 5 ರಿಂದ 9 ವರ್ಷದ ಮಕ್ಕಳಿಗೆ ಕಿಶೋರ ಕೃಷ್ಣ, ಹಾಗೆ 10 ರಿಂದ 16 ವರ್ಷದ ಮಕ್ಕಳಿಗೆ ರಾಧಾಕೃಷ್ಣ 4 ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ನಡೆಸಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲೂ ಮಕ್ಕಳನ್ನು ಭಾಗವಹಿಸಲು ಪೋಷಕರು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಶಂಖನಾದ ಸ್ಪರ್ಧೆಯಲ್ಲಿಯೂ 2 ಅವಕಾಶಗಳನ್ನು ನೀಡಲಾಗುವುದು. ಅಂದರೆ ಒಂದ್ಸಲ ಎಲ್ಲರೂ ಶಂಖವನ್ನು ಊದಿದ ಮೇಲೆ ಅದರಲ್ಲಿ ಕೆಲವರನ್ನು ಸೆಲೆಕ್ಟ್ ಮಾಡಿ ಇನ್ನೊಂದು ಅವಕಾಶ ಅವರಿಗೆ ನೀಡಿ ಅವರನ್ನು ಫೈನಲಿಗೆ ನಾವು ಸೆಲೆಕ್ಟ್ ಮಾಡುವಂಥದ್ದು. ಹಾಗಾಗಿ ಎಲ್ಲರೂ ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕಳೆದ ವರ್ಷ ಈ ಸಲ ನಾವು ತುಂಬಾ ಸ್ಟೇಟಸ್ ವಿಡಿಯೋ ಭಾಗವಹಿಸುವಂತಹ ಮಕ್ಕಳಿಗೆ, ಕೃಷ್ಣ ವೇಷದಲ್ಲಿ ಭಾಗವಹಿಸುವಂತಹ ಎಲ್ಲ ಮಕ್ಕಳಿಗೆ ಪ್ರೋತ್ಸಾಹಕರ ಬಹುಮಾನವನ್ನು ನೀಡಲಾಗುವುದು.
Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251200551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.